ತುಳುನಾಡು ವಿಶಿಷ್ಟ ಆಚಾರ ಸಂಪ್ರದಾಯಗಳಿಂದಲೇ ಪ್ರಸಿದ್ಧವಾದ ನಾಡು. ಅದರಲ್ಲೂ ಆಟಿ ತಿಂಗಳ ಅಮಾವಾಸ್ಯೆ ಅದು ಆಟಿದ ಮಾಸೆ. ಮುಂಜಾನೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಲೆದ ಮರ ಎಂದೇ ತುಳುವಿನಲ್ಲಿ ಪ್ರಸಿದ್ಧವಾದ ಹಾಲೆ ಮರದ ತೊಗಟೆಯನ್ನ ಕಲ್ಲಿನಿಂದ ಜಜ್ಜಿ ತೆಗೆದು ಗುದ್ದಿ ರಸವನ್ನು ಮಾಡಿ ಕಹಿ ಒಗರು ಆ ರಸವನ್ನು ಸೇವಿಸುವ ಪದ್ಧತಿ. ಆಟಿ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಆಹಾರ ಸೇವನೆಗೆ ಮೊದಲು ಖಾಲಿ ಹೊಟ್ಟೆಗೆ ಹಾಳೆ ಮರದ ಕಷಾಯ ಸೇವಿಸಿದರೆ 366 ಬಗೆಯ ಔಷಧಗಳು ಶರೀರಕ್ಕೆ ವ್ಯಾಪಿಸಿದಂತೆ ಎಂಬುದು ನಮ್ಮ ತುಳುವರ ನಂಬಿಕೆ. ರೋಗ ನಿರೋಧಕವಾಗಿ, ಕ್ರಿಮಿನಾಶಕವಾಗಿ, ಉಷ್ಣಧಾತುವಾಗಿ, ಶರೀರದ ಥಂಡಿ, ಶೀತ, ಚಳಿ, ಜ್ವರಗಳನ್ನು ನಿಯಂತ್ರಿಸುವ ಚೈತನ್ಯವಿರುವ ಪಾಲೆದ ಮರದ ಕಷಾಯ ವನೌಷಧವಾಗಿ ಪರಿಗಣಿಸಲ್ಪಟ್ಟು ಆಟಿ ಅಮಾವಾಸ್ಯೆಯ ದಿನದಂದು ಮಾತ್ರ ಸೇವಿಸಲ್ಪಡುವ ವೈಜ್ಞಾನಿಕ ಸತ್ಯ, ವೈಜ್ಞಾನಿಕ ತತ್ವ, ವೈಜ್ಞಾನಿಕ ಸತ್ವ. ಉಡುಪಿ ಜಿಲ್ಲೆಯ ಜನಪರ ಕಾಳಜಿಯ ಪ್ರಸಿದ್ಧ ಸಂಘಟನೆ ಹೊಯ್ಗೆ ಫ್ರೆಂಡ್ಸ್ ರಿಜಿಸ್ಟರ್ಡ್ ಹೊಯ್ಗೆ ಫಲಿಮಾರು ಆಟಿದ ಅಮಾವಾಸ್ಯೆಯ ಕಷಾಯವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿ ವರ್ಷಂಪ್ರತಿ 100,000 ಜನರಿಗೆ ವಿತರಿಸುವ ಯಶಸ್ವಿ ಕಾರ್ಯಕ್ರಮ. ಸತತ 5 ವರ್ಷಗಳಿಂದ ನಡೆಯುತ್ತಿರುವ ಈ ಕಷಾಯ ವಿತರಣಾ ಕಾರ್ಯಕ್ರಮ ಹಾಗೆ ಹೊಯ್ಗೆ ಫ್ರೆಂಡ್ಸ್ ಫಲಿಮಾರು ಸದಾ ಕ್ರಿಯಾಶೀಲವಾಗಿರುವ ಸಮಾಜ ಸೇವಾ ಕಳಕಳಿಯ ಆದರ್ಶ ಯುವ ಸಂಘಟನೆ. ಆಟಿದ ಅಮಾವಾಸ್ಯೆಯ 1 ವಾರ ಮುಂಚಿತವಾಗಿಯೇ ತಯಾರಿಗಳು ಆರಂಭವಾಗುತ್ತವೆ. ಸೂಕ್ತ ಮರದ ಆಯ್ಕೆ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಮೆಣಸು ಮೊದಲಾದ ಸಾಮಗ್ರಿಗಳ ಸಂಗ್ರಹ. ಆಟಿದ ಅಮಾವಾಸ್ಯೆಯಂದು ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲಿಯೇ ಮುಂಜಾನೆ 3 ಗಂಟೆಗೆ ಹಾಲೆ ಮರದ ತೊಗಟೆ ತೆಗೆಯುವ ಕಾರ್ಯಕ್ರಮ. ಅದನ್ನು ಸ್ವಚ್ಛಗೊಳಿಸಿ ಗುದ್ದಿ ರಸ ತೆಗೆದು ಬೇಕಾದ ಸಾಮಗ್ರಿಗಳನ್ನು ಹಾಕಿ ಬೋರ್ಗಲ್ಲ ಒಗ್ಗರಣೆ ಕೊಟ್ಟು ದೊಡ್ಡ ದೊಡ್ಡ 5-6 ಸ್ಟೀಲ್ ಡ್ರಮ್ಗಳಲ್ಲಿ ಕಷಾಯ ಮುಂಜಾನೆ 6ಕ್ಕೆ ತಯಾರಾಗುತ್ತದೆ. ಗ್ರಾಮದೊಡೆಯ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಪೂಜ್ಯ ಅರ್ಚಕರಿಂದ ಸಂಪೂಜನೆಗೈದು ಸಾರ್ವಜನಿಕರಿಗೆ ವಿತರಿಸಲು ಹೊಯ್ಗೆ ಫ್ರೆಂಡ್ಸ್ನ ಯುವ ಪಡೆ ಅಣಿಯಾಗುತ್ತದೆ. ಫಲಿಮಾರು ಮಾತ್ರವಲ್ಲ, ಆಸುಪಾಸಿನ ಅಡ್ವೆ, ನಂದಿಕೂರು, ಅವರಾಲು, ಇನ್ನ, ಕರ್ನೀರೆ ಭಾಗದಿಂದಲೂ ಜನರು ಆಗಮಿಸಿ ಕಷಾಯ ಸೇವಿಸುತ್ತಾರೆ, ಮನೆಗೆ ಕೊಂಡೊಯ್ಯುತ್ತಾರೆ. ಸೇವಿಸಿದವರಿಗೆ ಸಂತಸ ಸಮಾಧಾನವಾದರೆ ಈ ಯುವಕರಿಗೆ 1,000 ಜನರಿಗೆ ಆಟಿದ ಅಮೃತವನ್ನ ವಿತರಿಸಿದ ಸಂತೃಪ್ತಿ. ಹೊಯ್ಗೆ ಫ್ರೆಂಡ್ಸ್ನ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀ ರಿತೇಶ್ ದೇವಾಡಿಗ ಹಾಗೂ ಸಮಸ್ತ ತಂಡಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು, ಹ್ಯಾಟ್ಸ್ ಆಫ್ ಎನ್ನಲೇಬೇಕು. ಜೈ ತುಳುನಾಡು.